ಅದು ಏಪ್ರಿಲ್ 10, 2026. ಅವತ್ತು ಶುಕ್ರವಾರ ದಿವಸ ನೋಡ್ರಿ. ಎಂದಿನಂತೆ ಫೈರೋಜ್ ಪಠಾಣ್ ಅಂದರೆ ಯೂತ್ ಕಾಂಗ್ರೆಸ್ ಮುಖಂಡ ತನ್ನ ನಮಾಜನ್ನು ಮುಗಿಸಿ ಶುಕ್ರವಾರ ಊಟ ಮಾಡಿ ಆರಾಮವಾಗಿ ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಸಾಯಂಕಾಲ ಮತ್ತೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಊಟ ಮಾಡಿ ಮಲಗಿದ್ದಾನೆ. ಆದರೆ ಅವತ್ತು ಅವನ ಕೊನೆಯ ದಿವಸ ಅಂತ ಆ ಯಪ್ಪ ಯಾವತ್ತೂ ಅಂದ್ಕೊಂಡಿರಲೇ ಇಲ್ಲ. ದುಶ್ಮನ್ಗಳು ಅವನಿಗೆ ತುಂಬ ಜನ ಇದ್ದರು. ಹೌದು, ಯಾವಾಗಲೂ ಒಬ್ಬ ವ್ಯಕ್ತಿ ಮುಂದೆ ಹೋದರೆ, ಹಲವಾರು ಮೆಟ್ಟಲುಗಳನ್ನು ಏರಿದರೆ, ಯಶಸ್ಸನ್ನು ಕಾಣ್ತಾ ಇದ್ದರೆ ಅವನ ಕಾಲೆಳೆಯೋಕ್ಕೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಅದರಲ್ಲೂ ಕೂಡ ಬೇರೆ ದೂರನವರಲ್ಲ, ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ಅಕ್ಕಪಕ್ಕ ಜನನೇ ಆಗಿರ್ಬೋದು. ಯಾಕಂದರೆ ನಿಮ್ಮ ಏಳಿಗೆಯನ್ನು ಸಹಿಸೋಕ್ಕೆ ಆಗದಂಥ ಜನ ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಹೌದು, ಧಾರವಾಡದ ವಿದ್ಯಾನಗರದ ಹಾಶ್ಮಿ ನಗರದಲ್ಲಿ ಇದ್ದಂತಹ ಈ ಒಂದು ಕುಟುಂಬ ರಾತ್ರೋರಾತ್ರಿ ರಸ್ತೆಗೆ ಬಂದಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಹೌದು, ವಿದ್ಯಾಗಿರಿಯ ಧಾರವಾಡದ ಈ ಒಂದು ಸ್ಥಳದಲ್ಲಿ ಅವತ್ತು ಬೆಚ್ಚಿ ಬೀಳಿಸುವಂಥ ಘಟನೆ ನಡೆದೇ ಹೋಗಿತ್ತು. ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಅವನನ್ನು ದುಷ್ಕರ್ಮಿಗಳು ಅವನ ಮನೆಯಲ್ಲೇ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಹೌದು, ರಾತ್ರಿ ನಗರದ ಹಾಶ್ಮಿ ನಗರದಲ್ಲಿರುವ ಫೈರೋಜ್ ಪಠಾಣ್ ಅವರ ಮನೆಗೆ ನುಗ್ಗಿದಂತಹ 6 ಮಂದಿ ಆರೋಪಿಗಳು ಮಾರಕಾಸ್ತ್ರಗಳಂತ ಮನೆ ಬಂದಂತೆ ಹಲ್ಲೆ ನಡೆಸಿ ತೀವ್ರ ರಕ್ತಸ್ರಾವದಿಂದ ಫೈರೋಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂತ ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಹೆಂಗಸರು ಬೊಬ್ಬೆ ಹೊಡ್ಕೊಂಡಿದ್ದಾರೆ, ಅಕ್ಕಪಕ್ಕದವರು ಗೋಳಾಡಿದ್ದಾರೆ. ಬೇಡ ಬೇಡ ಅಂದರೂ ಆ 6 ಜನ ಮಾತ್ರ ಅವನನ್ನು ಕೊಚ್ಚಿ ಕೊಂದು ಹಾಕಿದ್ದಾರೆ ಸ್ನೇಹಿತರೆ. ಅಷ್ಟೊಂದು ಸಿಟ್ಟ ಯಾಕಿರ್ಬೋದು? ಅಷ್ಟೊಂದು ಸಿಟ್ಟು ಏನು ಮಾಡಿದ್ದ ಫೈರೋಜ್? ಏನಾಗಿತ್ತು ಶುಕ್ರವಾರ? 1 ವಾರದಿಂದ ಇವನನ್ನು ಕೊಲ್ಲಬೇಕು ಅಂತ ಒಂದು ಸ್ಕೆಚ್ ನಡೆದಿತ್ತು ಅಂತ ಈಗ ಒಂದು ಮಾಹಿತಿ ಹೊರಬಂದಿದೆ. ಹೌದು ಸ್ನೇಹಿತರೆ, ಇದೊಂದು ಆಕ್ಸಿಡೆಂಟ್ ಅಲ್ಲ, ಇದೊಂದು ಸಡನ್ನಾಗಿ ಆದಂತಹ ಘಟನೆ ಅಲ್ಲ, ಅಥವಾ ಸಡನ್ನಾಗಿ ಇವನನ್ನು ಮರ್ಡರ್ ಮಾಡಬೇಕು ಅಂತ ಬಂದಂತಹ ವ್ಯಕ್ತಿಗಳಲ್ಲ. ಇದು ತಿಂಗಳ ಗಂಟಲೆ ನಡೆದಿರುವಂತಹ ಒಂದು ಪ್ಲಾನ್ ಅಂತ ಈಗ ಗೊತ್ತಾಗ್ತಾ ಇದೆ. ಹೌದು, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಫೈರೋಜ್ ಪಠಾಣ್ ಸ್ವಲ್ಪ ಹಾರಾಡ್ತಿದ್ದ ಅನ್ನೋ ಮಾತು ಅಲ್ಲಿ ಕೇಳಿಬಂದಿದೆ. ಹೌದು, ಯಾಕಂದರೆ ಅವರಲ್ಲಿ ದುಷ್ಕರ್ಮಿಗಳು ಇದ್ದರೂ ಗೊತ್ತಾಗಿದೆ. ಗೆಳೆಯರೇ ದುಶ್ಮನಗಳಾಗಿದ್ದರು. ಯಾಕಂದರೆ ಅವನ ಒಂದು ಯಶಸ್ಸನ್ನು ಸಹಿಸಲಾಗದೆ ಜನ ಅವನ ಹಿಂದೆ ಬಿದ್ದಿದ್ದರು. ಅವನ ಗೊತ್ತಿಲ್ಲದ ಹಾಗೆ ಅವನನ್ನು ಕೆಳಗಿಳಿಸಬೇಕು, ಅವನನ್ನು ಹೇಗಾದರೂ ಮಾಡಿ ಮುಗಿಸಬೇಕು ಅಂತ ಕಾಯ್ತಾ ಇದ್ರು ಅನ್ನೋದು ಕೂಡ ಈಗ ಕೆಲವೊಂದು ಬಿಗಿನಿಂಗಲ್ಲಿ ತಿಳಿದಂತಹ ಮಾಹಿತಿಗಳು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಇದರ ಹಿಂದೆ ರಾಜಕೀಯ ಇತ್ತೋ, ಇದರಿಂದ ಪರ್ಸನಲ್ ದುಶ್ಮನಿ ಇತ್ತೋ, ಏನಿತ್ತು ಅನ್ನೋದು ಈಗ ಸ್ವಲ್ಪ ಮಾಹಿತಿ ಹೊರಬಂದಿದೆ. ಮೊದಲು ಇದನ್ನು ಯಾರೋ ದುಡ್ಡಿಗಾಗಿ ಮಾಡಿರ್ಬೋದು ಅಂತ ಕೆಲವರು ಜನ ಹೇಳ್ತಾ ಇದ್ರು. ಆದರೆ ಇಷ್ಟು ನೀಟಾಗಿ ಬಂದುಬಿಟ್ಟು ಎಲ್ಲಿ ಅವನ ಮನೆ ಇದೆ ಅಂತ ಗೊತ್ತಾಗಿ 6 ಜನ ಅವನ ಮನೆಗೆ ಹೊಕ್ಕು ಅವನನ್ನು ಕೊಂದು ಹಾಕಿದ್ದಾರೆ ಅಂದರೆ ಇದೊಂದು ಮಾಸ್ಟರ್ ಪ್ಲಾನ್ ನಡೆದಿತ್ತು ಅನ್ನೋದು ಈಗ ಗೊತ್ತಾಗಿದೆ. ಈ ಹತ್ಯೆಗೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ 2 ವಶಕ್ಕೆ ಪಡೆದಿದ್ದಾರೆ. ಹೌದು, ಅದರಲ್ಲೂ ಯಾರು ಗೊತ್ತಾ ಹೆಸರು? ಒಬ್ಬನ ಹೆಸರು ಅರ್ಬಾಜ್ ಪಠಾಣ್. ಗೊತ್ತಾಯ್ತಾ ನಿಮಗೆ? ಸತ್ತಿದ್ಯಾರು? ಫೈರೋಜ್ ಪಠಾಣ್. ಮತ್ತೊಬ್ಬ ಗುಲಾಮ್ ಅನ್ನುವ ವ್ಯಕ್ತಿಯನ್ನು ಈಗ ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮೊಹಮ್ಮದ್ ಶಾ, ಸದ್ದಾಮ್, ಗೌಸ್ ಮತ್ತು ಪರ್ವೇಜ್ ಎಂಬುವರು ಈ ಎಲ್ಲ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಪೊಲೀಸರು ಈಗಾಗಲೇ ಇವರಿಗಾಗಿ ಜಾಲವನ್ನು ಬಿಸಾಡಿದ್ದಾರೆ. ಈಗಲೇ ನಿಮ್ಗೆ ಗೊತ್ತಾಗ್ಬೋದು, ಇವರು ಬೇರೆ ಯಾವುದೋ ಕೋಮಿನ ಜನ ಆಗಿದ್ದರೆ ಅಥವಾ ಯಾವುದೋ ಒಂದು ಕಮ್ಯುನಲ್ ವೈಲೆನ್ಸ್ ಸಲುವಾಗಿ ಇವರನ್ನು ಕೊಂದಿರ್ಬೋದು ಅಂತ ಗೊತ್ತಾದರೆ, ಆದರೆ ಇಲ್ಲಿ ಅದೇ ಕಮ್ಯುನಿಟಿಯವರನ್ನು, ಅದೇ ಕಮ್ಯುನಿಟಿಯ ವ್ಯಕ್ತಿಯನ್ನು ಇವರು ಕೊಂದಿದ್ದಾರೆ. ಅಂದರೆ ಇಲ್ಲಿರೋದು ಕಮ್ಯುನಲ್ ವೈಲೆನ್ಸ್ ಅಲ್ಲ, ರಾಜಕೀಯ ಪ್ರೇರಿತವಾಗಿಲ್ಲ. ಈಗ ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇರುವುದು ಪರ್ಸನಲ್ ದುಶ್ಮನಿ. ಅರ್ಥ ಆಯ್ತಲ್ಲ? ಇದು ಪರ್ಸನಲ್ ದುಶ್ಮನಿ ಅಂತ ಗೊತ್ತಾಗ್ತಾ ಇದೆ. ಆದರೆ ಈಗ ಪೊಲೀಸ್ ಹಾಗೆ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಮಹಾಯುಕ್ತರು ಆಗಲೇ ಈ 4 ಜನನ್ನ ಕಲೆ ಹಾಕಿ ಹಿಡಿಬೇಕು. ಆಮೇಲೆ ಏನಾಗುತ್ತೆ ಅನ್ನೋದು ಕೆಲವೇ ದಿವಸಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಈ ಘಟನೆ ನಡೆಯೋಕ್ಕೆ, ಅಂದರೆ ಈ ಫೈರೋಜ್ ಪಠಾಣ್ ಸಾವಿಗೆ ಕಾರಣ ಏನಾಗಿರ್ಬೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅರ್ಥ ಆಯ್ತಲ್ಲ? ನೋಡೋಣ ಈ ತನಿಖೆ ಯಾವ ರೀತಿ ಮುಂದುವರಿಯುತ್ತೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ, ಅಂದರೆ ನಿಮಗೆ 1 ವಾರದ ಒಳಗೆ ಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ.